ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನ್ ಚಾನಲ್. ಇವತ್ತು ನಾವು ಮಾಡ್ತಿದ್ದೀವಿ ಕಡಲೆಕಾಳು ಮತ್ತು ಬೀನ್ಸ್ ಗ್ರೇವಿ. ಬೀನ್ಸ್ ಒಂದು 1/4 kg, ಒಂದು 3 ಟೊಮೆಟೊ, ಒಂದು ನೀರುಳ್ಳಿ, ಒಂದು 1/4 kg ಅಷ್ಟು ಕಡಲೆ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಬೆಳ್ಳುಳ್ಳಿ 3, ಒಂದು ಕರಿಬೇವು ಮತ್ತು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ. ಅದು ಈಗ ಕಾಯಿ ಕಟ್ ಮಾಡಿದ್ದನ್ನು ಮಿಕ್ಸಿಗೆ ಹಾಕಿದ್ದೇನೆ. ಈಗ ಗ್ರೈಂಡ್ ಮಾಡುವ ಇದನ್ನು. ಈಗ ಕುಕ್ಕರಲ್ಲಿ ಒಂದು ಕಡಲೆ ಹಾಕುವ. ಈಗ ಅರ್ಧ ಸ್ಪೂನ್ ಉಪ್ಪು ಹಾಕಿ ಬೇಯಲಿಕ್ಕೆ ಇಡುವ. ಈಗ ಮುಚ್ಚಳ ಮುಚ್ಚುವ. ಈಗ ವಿಸಿಲ್ ಹಾಕುವ. ಒಂದು 10 ನಿಮಿಷ ಬೇಯಲಿ. 10 ವಿಸಿಲ್ 12 ವಿಸಿಲ್ ಬೇಕು ಇದಕ್ಕೆ ಕಡಲೆ ಬೇಯಲಿಕ್ಕೆ. ಈಗ ಅದು ಗ್ರೈಂಡ್ ಆಗಿದೆ ನೋಡಿ, ಇಷ್ಟು ಗ್ರೈಂಡ್ ಆಗಿದೆ. ಅದು ಅಷ್ಟು ಗ್ರೈಂಡ್ ಆದಮೇಲೆ ಒಂದು 2 ಸ್ಪೂನು ಚಿಲ್ಲಿ ಪೌಡರ್ ಹಾಕು. ಸ್ವಲ್ಪ ಅರಶಿನ ಅರ್ಧ ಸ್ಪೂನು. ಈಗ ಇನ್ನು ಸ್ವಲ್ಪ ಗ್ರೈಂಡ್ ಮಾಡುವ, ಒಂದು 2 ನಿಮಿಷ. ಈಗ ಆಗಿದೆ, ಇದು ನೈಸ್ ಆಗಿದೆ ನೋಡಿ, ಎಷ್ಟು ಗ್ರೈಂಡ್ ಆಗಿದೆ. ಈಗ ಒಂದು ಕಡೆ ಇಡುವ. ಕಡೆಗೆ ಒಂದು ಎಣ್ಣೆ ಹಾಕುವ ನೋಡಿ, ಎಣ್ಣೆ ತೆಂಗಿನ ಎಣ್ಣೆ. ಈಗ ಸ್ವಲ್ಪ ಸಾಸಿವೆ ಹಾಕುವ. ಈಗ ಸಾಸಿವೆ ಪಟ ಪಟ ಆಗ್ತಾ ಇದೆ ನೋಡಿ. ಈಗ ಬೆಳ್ಳುಳ್ಳಿ ಹಾಕುವ, ಒಂದು 4 ಬೆಳ್ಳುಳ್ಳಿ. ಈಗ ಸ್ವಲ್ಪ ಕರಿಬೇವು. ಈಗ ನೀರುಳ್ಳಿ ಹಾಕುವ. ಈಗ ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಪುಡಿ ಮಾಡಿದ್ದೀನಿ ಕಲ್ಲಲ್ಲಿ. ಈಗ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾನೇ ಇರಬೇಕು. ಈಗ ಟೊಮೆಟೊ ಹಾಕುವ, ಕಟ್ ಮಾಡಿ ಟೊಮೆಟೊ. ಈಗ ಬೀನ್ಸ್ ಹಾಕುವ. ಈಗ ಒಂದು ಅರ್ಧ ಕಪ್ ನೀರು ಹಾಕುವ. ಸ್ವಲ್ಪ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಉಪ್ಪು ಹಾಕುವ. ಅದಕ್ಕೆ ಹಾಕಿದ್ವಿ ಕಡಲೆಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡುವ, ಮುಚ್ಚಳ ಮುಚ್ಚಿ. ಈಗ ಇದು ಆಗಿದೆ, ಕಡಲೆ ಬೆಂದಿದೆ ನೋಡಿ, ಒಳ್ಳೆ ಬೆಂದಿದೆ. ಈಗ ಇದಾಗಿದೆ ಅಂತ ನೋಡುವ, ಬೆಂದಿದೆ. ಈಗ ಕಡಲೆ ಹಾಕುವ. ಈಗ ಅರ್ಧ ತುಂಡು ಬೆಲ್ಲ ಹಾಕುವ. ಬೆಲ್ಲ ಅಂದರೆ ಅದು ಸಕ್ಕರೆ ಟೈಪ್ ಬರ್ತದೆ, ಒಂದು ಬೆಲ್ಲ ಥರ, ದೊಡ್ಡ ದೊಡ್ಡ ಸಕ್ಕರೆ ಥರ. ಅದು ಸ್ವಲ್ಪ ಹಾಕಿದರೆ ಟೇಸ್ಟ್ ಬರ್ತದೆ ಅಂತ. ಈಗ ಸ್ವಲ್ಪ ಹಿಂಗೆ ಹಾಕುವ. 2 ಸ್ಪೂನು ಸಾಂಬಾರು ಪುಡಿ ಹಾಕುವ. ಈಗ ಮಿಕ್ಸ್ ಮಾಡುವ ಚೆನ್ನಾಗಿ. ಈಗ ಈ ಮಿಕ್ಸಿಯಲ್ಲಿದ್ದ ಮಸಾಲೆನ ಹಾಕುವ ಇದಕ್ಕೆ. ಮಿಕ್ಸಿಗೆ ಹಾಕಿದ ನೀರು ಹಾಕುವ ಸ್ವಲ್ಪ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ಮಿಕ್ಸ್ ಮಾಡುವ ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಈಗ 2 ನಿಮಿಷ ಮುಚ್ಚಳ ಮುಚ್ಚಿ ಇಡುವ. ಈಗ ನೋಡುವ, ಇದು ಒಳ್ಳೆ ಕುದಿತಾ ಉಂಟು. ಈಗ ಇದಾಗಿದೆ, ಗ್ಯಾಸ್ ಆಫ್ ಮಾಡುವ. ನೋಡಿ, ಇದು ಕಡಲೆಕಾಳು ಮತ್ತು ಬೀನ್ಸ್ ಗ್ರೇವಿ ರೆಡಿಯಾಗಿದೆ ನೋಡಿ, ಎಷ್ಟು ಚೆಂದ ಬಂದಿದೆ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಇದು ದೋಸೆ ಮತ್ತು ಚಪಾತಿ ಯಾವುದರಲ್ಲಿ ತಿನ್ಬೋದು, ಇಡ್ಲಿ ಒಳ್ಳೆ ಆಗ್ತದೆ ಇದು ಗ್ರೇವಿ. ಆದರೆ ತುಂಬ ಕಡಲೆಕಾಳು ಮತ್ತು ಹೆಸರು ಕಾಳು ಇದು ಒಳ್ಳೆ ಎಲುಬಿಗೆ ತುಂಬ ಶಕ್ತಿ ತುಂಬುತ್ತದೆ. ಅದು ಕಾಳೆಲ್ಲ ತಿಂದರೆ ಹಾಗೆ ತುಂಬ ಒಳ್ಳೆಯದು ದೇಹಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.